ಇದು ಎಲ್ಲ ಮಟ್ಟ ನಡಪುನಂಚಿನ ಈ ಕಾರ್ಯಕ್ರಮದ ಶುರುವತ್ತ ಇನಿ ಹೊರೆಕಾಣಿಕೆ ಸಂಗ್ರಹ ಕೇಂದ್ರದ ಇನಿ ಕೋಟೆಕಾರದ ಈ ಬೀರಿದ ಸಿದ್ಧಿವಿನಾಯಕನ ಎದುರು ನಡ್ಕೊಂಡು ಈ ಸಂದರ್ಭಡು ಶುರುವತ್ತ ಸಿದ್ಧಿವಿನಾಯಕ ದೇವರನ್ನು ಸ್ತುತಿ ಮಲ್ತೊಂದು ಮಾಗಣದ ಸೋಮನಾಥ ದೇವರಿಗೆ ಕುಡ್ಡಿಡ್ಡ ಪಾಡೊಂದು ಈ ಭಾಗದ ಕೊಂಡಾಣದ ಪಿಲಿಚಾಂಡಿ ಬಂಟ ಪರಿವಾರ ದೈವಲೆಗೆ ಸ್ಮರಣೆ ಮಲ್ತೊಂದು ಗುರು ಹಿರಿಯರನ್ನು ಸ್ಮರಣೆ ಮಲ್ತೊಂದು ಈ ಹಸಿರುವಾಣಿ ಹೊರೆಕಾಣಿಕೆ ಸಂಗ್ರಹ ಕೇಂದ್ರದ ಉದ್ಘಾಟನೆಗೆ ಬೈದಿನಂಚಿನ ಶ್ರೀ ಗಣೇಶ್ ರಾವ್ ಬೀರಿ ಉದ್ಯಮಿ ಬೇರೆ ನಿನ್ನ ಮಾತನಾಡ ಪರವಾದ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲೆ ಹಾಗೆ ನಮ್ಮ ಹೊರೆಕಾಣಿಕೆ ಸಮಿತಿದ ಪ್ರಧಾನ ಸಂಚಾಲಕರು ಶ್ರೀ ರಾಜೇಶ್ ವಿಚ್ಚಿಲ್ರು ಶಾಲಪಾಡ್ದು ಗೌರವಿಸೋಡು ಪಂಡದು ವಿನಂತಿ ಮಲ್ತೊಂಡು ಈ ಸಂದರ್ಭಡು ಉಪಸ್ಥಿತರಿಲ್ಲರು ಶ್ರೀ ಗೌರೀಶ ರೈಕಲು V4 ಇನ್ಫೋಟೆಕ್ದ ಪ್ರಮುಖರು ಆರೆಲ್ನ ಹೊರೆಕಾಣಿಕೆ ಸಂಗ್ರಹ ಸಮಿತಿದ ಪ್ರಮುಖರನ್ನ ಪರವಾದ ಯಾನ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ತೊಂದುಲ್ಲೆ ಹಾಗೆ ಶ್ರೀ ಕಿರಣ್ ಕಟ್ಟಮಣೆ ಶಾಲಪಾಡ್ದು ಗೌರವಿಸೋಡು ವಿನಂತಿ ಮಲ್ತೊಂಡುವೆ ಎಂ ನಿವೃತ್ತ ASI ಕೊಲ್ಯ ಮೇರೆಲ್ಲ ಪ್ರೀತಿಪೂರ್ವಕವಾದ ಸ್ವಾಗತ ಮಲ್ಪುವೆ ಅವರಿಗೆ ಶವಿತ್ ಮೇರೆ ಶಾಲಪಾಡ್ದು ಗೌರವಿಸೋಡೊಂದು ವಿನಂತಿ ಮಲ್ತೊಂಡೆ ಅಂಜನೆ ನಮ್ಮ ಬ್ರಹ್ಮಕಲಶೋತ್ಸವ ಸಮಿತಿದ ಅಧ್ಯಕ್ಷರು ಬೈದರೆ ಅವರೆಲ್ಲ ಪ್ರೀತಿಪೂರ್ವಕವಾದ ಈ ಸಭೆಗೆ ಸ್ವಾಗತ ಮಲ್ಪುವೆ ಅವರಿಗೆ ಶ್ರೀ ರಘು ಚಿಲ್ರು ಶಾಲಪಾಡ್ದು ಗೌರವಿಸೋಡೊಂದು ವಿನಂತಿ ಮಲ್ತೊಂಡೆ ಅಂಜನೆ ಈ ಸಂದರ್ಭದ ಉಪಸ್ಥಿತರಿಲ್ಲರು ನಮ್ಮ ಮಾತೆರ್ನಲ್ಲ ಮಾರ್ಗದರ್ಶಿರು ಶ್ರೀ ನಾರಾಯಣ ಕುಂಪಲ ಅಧ್ಯಕ್ಷರು ಶ್ರೀ ಸಾರ್ವಜನಿಕ ಗಣೇಶ ಸೇವಾ ಸಮಿತಿ ಬೀರಿ ಆರೆಲ್ಲ ಹೊರೆಕಾಣಿಕೆ ಸಮಿತಿದ ಪರವಾದ ಪ್ರೀತಿಪೂರ್ವಕ ಸ್ವಾಗತ ಬಲ್ತಾರೆ ತಿಲಕ್ ನಾಗೇಶ್ ಮೇರೆ ಶಾಲಪಾಡ್ದು ಗೌರವಿಸೋಡೊಂದು ವಿನಂತಿ ಬಲ್ತಾರೆ ರಾಜೇಶ್ ವಿಚ್ಚಿಲ್ಲರು ಹಾಗೆಲ್ಲ ಶ್ರೀ ಪುರುಷೋತ್ತಮ್ ಗಟ್ಟಿ ಬೇರೆ ಶಾಲಪಾಡ್ದು ಗೌರವಿಸೋಡು ಪಂಡದು ವಿನಂತಿ ಮಾಡ್ತಾರೆ ಎನ್ನೊಡಲ ಶ್ರೀ ಬೆನಕನನ್ನು ಸ್ಮರಿಸುತ್ತಾ ಮಹಾಗಣದೇವರಾದ ಶ್ರೀ ಸೋಮನಾಥನನ್ನು ಸ್ಮರಿಸುತ್ತಾ ಕುಚ್ಚಿಲ ಶ್ರೀ ಧೂಮಾವತಿ ಬಂಟ ಮತ್ತು ಪರಿವಾರ ದೈವಗಳ ಭಂಡಾರ ಮನೆ ಇದರ ಒಂದು ಪ್ರವೇಶೋತ್ಸವಕ್ಕಾಗಿ ಒಂದು ರೀತಿಯ ಪ್ರತಿಷ್ಠಾ ಕಾರ್ಯಕ್ರಮಕ್ಕಾಗಿ ಇವತ್ತು ಹಸಿರು ಹೊರೆಕಾಣಿಕೆಯ ಕೇಂದ್ರವನ್ನು ನಾವು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸನ್ಮಿತ್ರರನ್ನು ನೆನವರಿಕೆ ಮಾಡಿಕೊಳ್ಳುತ್ತಾ ಈ ಭಾಗದ ಎಲ್ಲರ ಭಕ್ತರ ಆಶಯದಂತೆ ಒಂದು ಶ್ರದ್ಧಾ ಕೇಂದ್ರ, ಭಕ್ತಿ ಕೇಂದ್ರ ಅದರ ಪ್ರವೇಶೋತ್ಸವ ನಡೆಯುತ್ತಿದೆ. ನಮ್ಮೆಲ್ಲರ ಮನದಿಚ್ಛೆಯಂತೆ ಆ ಕಾರ್ಯ ತಂತ್ರಿಮಣೆ ವರಣ್ಯರ ಮಾರ್ಗದರ್ಶನದೊಂದಿಗೆ ನಡೆಯುತ್ತಿದೆ. ಕೊರೋನಾ ಸಂಕಷ್ಟದ ಕಷ್ಟ ಕಾಲದಲ್ಲಿ ದೇಶ
ಈ ಸಂದರ್ಭದಲ್ಲಿ ಇದೆ. ಸರ್ಕಾರದ ಕಟ್ಟುನಿಟ್ಟಿನ ಕಾನೂನನ್ನು ಗೌರವಿಸುತ್ತಾ ಕ್ಷೇತ್ರದ ಕಟ್ಟುಪಾಡುಗಳನ್ನು ಕೂಡ ಗಮನಕ್ಕೆ ತೆಗೆದುಕೊಂಡು ಇದನ್ನು ನಾವು ಹಸಿರು ಹೊರೆ ಕಾಣಿಕೆ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇವೆ. ಜಗತ್ತಿನಿಂದ ಕೊರೋನಾ ಮಹಾಮಾರಿ ಸಂಕಷ್ಟ ದೂರ ಆಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ನಂಬಿರುವಂಥ ದೇವರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಮುಂದೆ ಆಗುವಂಥ ಯಾವುದೇ ಕೆಲಸವು ಕೊರೋನಾದಿಂದ ಸಂಕಷ್ಟ ಆಗಿದೆ, ಜನರಿಗೆ ತೊಂದರೆ ಆಗಿದೆ ಅಂತೇಳಿ ಆಗಬಾರ್ದು. ಎಲ್ಲ ರೀತಿಯಲ್ಲಿ ಆ ದೈವಿ ಶಕ್ತಿ ಜನರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿ ಈ ಒಂದು ಪ್ರತಿಷ್ಠಾ ಮಹೋತ್ಸವ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಇವತ್ತು ಈ ಉದ್ಘಾಟನೆಯಾದಂಥ ಈ ಕೇಂದ್ರದಲ್ಲಿ ಒಂದು ಉತ್ತಮವಾದಂಥ ಹಸಿರುವಾಣಿಕೆ ಹೊರೆಕಾಣಿಕೆ ಸಂಗ್ರಹವಾಗಿ ಅದು ಇವತ್ತು ಅಲ್ಲಿ ಭಾಳ ಯಶಸ್ವಿಯಾಗಿ ತಲುಪಿ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಹಾರೈಸಿದ್ದಾರೆ. ಅವರಿಗೆ ವಂದನೆಗಳು. ಹೊರೆಕಾಣಿಕೆ ಸಮಿತಿಯ ಪ್ರಧಾನ ಸಂಚಾಲಕರು ಧನ್ಯವಾದ ಸಮರ್ಪಿಸಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಬೇಕಾಗಿ ಅವರಲ್ಲಿ ವಿನಂತಿಸುತ್ತಾರೆ. ಮತ್ತು ಪರಿವಾರ ದೈವಗಳ ಭಂಡಾರ ಮನೆ ಮತ್ತು ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದ ಹೊರೆಕಾಣಿಕೆ ಸಂಗ್ರಹ ಕೇಂದ್ರವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಆತ್ಮೀಯರು, ಇಲ್ಲಿಯ ಪ್ರಮುಖರಾದ ಗಣೇಶ್ ಅವರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಅದೇ ರೀತಿ ನಮ್ಮ ಆತ್ಮೀಯರು, ನಮ್ಮ ಮಿತ್ರರಾದ ಗೌರೀಶ್ ಅವರಿದ್ದಾರೆ, ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಣೆ. ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಅಧ್ಯಕ್ಷರು, ನಮ್ಮೆಲ್ಲರ ನಾಯಕರು ಆದ ನಾರಾಯಣ್ ಕುಂಪಲ್ ಅವರಿದ್ದಾರೆ, ಅವರನ್ನು ಕೂಡ ಧನ್ಯವಾದ ಸಮರ್ಪಿಸ್ತೇನೆ. ಅದೇ ರೀತಿ ಓವಿ ಸಮಾಜದ ಪ್ರಮುಖರು ಚಿದಾನಂದ ಅವರಿದ್ದಾರೆ, ಅವರಿಗೆ ಕೂಡ ಧನ್ಯವಾದ ಸಮರ್ಪಣೆ ಮಾಡ್ತಾರೆ. ಅದೇ ರೀತಿ ನಮ್ಮ ಕೊಲ್ಯದ ನಮ್ಮ ಹಿರಿಯವರು ಮಾರ್ಗದರ್ಶಕರು ಶಂಕರ್ ಅವರಿದ್ದಾರೆ, ಅವರಿಗೆ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಹಾಗೆ ಇಲ್ಲಿ ನಡೆದಿರುವ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಒಂದು ಆ ಸೋಮನ ತೆಗೆಯನ್ನು ಅಂಚನೆ ಆ ವಿಘ್ನ ನಿವಾರಣೆ ವಿಘ್ನೇಶ್ವರನ ಅಂಚನೆ ಈ ಮನ್ನಡ ಆರಾಧನೆ ಮಲ್ಪನ ಅಂಚನೆ ಆ ಧೂಮವಾದಿ ಬಂದಂಚನೆ ಅಂಚನೆ ಈ ಪರಿಸರ ಆರಾಧನೆ ಕೂಡ ದೈವ ಶಕ್ತಿಗಳನ್ನ ತುಂಬುದು ಅನ್ನಿಸ್ತಾ ಮತ್ತು ಪ್ರಾರ್ಥನೆ ಮಾಡ್ತೀನಿ. ಇಂತೆ ನಮ್ಮ ಉಚ್ಚಿಲ ಧೂಮವತಿ ಕೋಟ ವಿಷ್ಣುಮೂರ್ತಿ ದೇವರನ್ನ ಅಂಚನೆ ಇಂತೆ ಧೂಮವತಿ ಬಂಟ ಭಂಡಾರ ಮನೆ ಪುನರ್ ಪ್ರತಿಷ್ಠಾ ಜೀರ್ಣೋದ್ಧಾರದ ಕಾರ್ಯದ ಪ್ರಕಾರವಾದಂತೆ ಉಗ್ರಹಣ ಮುಹೂರ್ತ ಮಲ್ಪನ ನಂಚಿನ ಶುಭ ಸಂದರ್ಭ. ಆ ಸಂದರ್ಭ ಇಂತೆ ದರ್ಶನ ಅಮೃತ ಮಾಡ್ತಾರೆ ಹಿರಿಯಂದು ಇಂತೆ ನಮ್ಮಂತ ಮಲ್ಪನಂಚಿನ ಮುಹೂರ್ತ ಶುಭ ಮುಹೂರ್ತ ಮಾಡ್ತೀವಿ. ಇನ್ನು ನಡಪನಂಚಿನ ಇನ್ನು ನನ್ನ ಮಿತ್ತಿಗೆ ನಡಪನಂಚಿನ ಆ ಪೂರ ಕಾರ್ಯಗಳ ಆ ಶಕ್ತಿಲು ಪೂರನ್ನು ಅನುಗ್ರಹ ಮಾಡ್ತೀವಿ. ಎಡ್ಡಪೂಡು ಈ ಕಾರ್ಯನ ನಡಪೋದು ಕೊರಪನಂಚಿನ ಸೌಭಾಗ್ಯನ ಆ ದೇವ್ರನ್ನ ಮತ್ತೆ ಕರುಣಿಸಿರ್ಬೋದು ಅಂತ ಇಂತೆ ರಾಜ್ಯದ ಪ್ರಕಾರಕ್ಕೆ ನನಗೆ ಮಸ್ತ್ ಅಡೆತಡೆ ಬರ್ತಿಲ್ಲ ಐನು ನಿವಾರಣೆ ಮಾಡ್ತಿದ್ವಿ. ನಮ್ಮ ಮಲ್ಪನಂಚಿನ ಸರ್ವ ಕಾರ್ಯಗಳ ಒವೇ ರೀತಿಯ ನ್ಯೂನತೆ ಲೋಕಲ್ ಬರಂದಿಲಿಕ್ಕ ನಮ್ಮನ್ನು ಆ ಶಕ್ತಿಲು ನಮ್ಮನ್ನು ಕಾಪಾಡು ಆ ನಮ್ಮತ್ತೆ ಪತ್ತಪ್ಪನ ಜೋಕಲು ಒಂದು ಪಲ್ಲ ಜೋಕಲಕ್ಕೆ ಈ ಮನೆದೆ ಪ್ರಾರ್ಥನೆ ಮಾಡ್ತಿದ್ವಿ. ಏನಿ ಮಲ್ತಿನ ಕಾರ್ಯಡು ನಮ್ಮ ಮೊದಲಾದ ಎಲ್ಲಂದಿನ ಮುಟ್ಟದ ಕಾರ್ಯಡು ನಡಪು ನಡೆ ಮುಟ್ಟ ನಮಗೆ ಒಯ್ಯೋ ತರ್ಕ ನ್ಯೂನತೆ ಬರಂದಿಲ್ಲಕ ನಮ್ಮನ್ನು ಪೂರ್ವಲ್ಲ ಒಂದು ಎಪ್ಪಲ್ಲಕ ಈ ಜೋಕಲ್ಲಕ್ಕೆ ಈ ಮನೆಗೆ ಆ ರಕ್ಷಣೆ ಮಾಡ್ತಾ ಹೋಗಿ ಮಲ್ಪೋಳನ್ನು ಕೊಂಡ್ರೆ ನಮ್ಮ ಪೂರೆಲ್ಲ ಕೈ ಹಾಕಿದ್ವಿ. ನಮ್ಮ ನಟ್ಟೊಂದು ಆ ಶಕ್ತಿలో ನಮ್ಮನ್ನು ಸರಿ ಪೂರ್ಣ ಅನುಭವ ಮಾಡ್ಕೊಡ್ಬಂದು ನಮ್ಮ ಹೇಳಿ ಮಾಡ್ಕೊಂಡು ವಿಶೇಷವಾಗಿ ಈ ದೇವದಲ್ಲಿ ಮಾಡಿದ ಹೊರೆಕಾಣಿಕೆ ಎಲ್ಲ ಚಂದದಲ್ಲಿ ಬಂದು ರಾಜ್ಯಾಜ್ಞೆಯನ್ನು ನಾವು ಪಾಲನೆ ಮಾಡಿಕೊಂಡು ಇವತ್ತು ರಾತ್ರಿ ಆ ಧೂಮವತಿ ಪರಿವಾರ ದೈವಗಳಿಗೆ ಗೃಹ ಪ್ರವೇಶ ನಾಳೆ ಮಾಡಿಕೊಂಡು, ಹಾಗೆ ವಾಸ್ತುಬಲಿ ವಾಸ್ತುಹೋಮ ವಾಸ್ತು ರಕ್ಷೋಗ್ನವನ್ನು ಮಾಡಿಕೊಂಡು ಅದೇ ರೀತಿ ನಾಳೆ ಪುನರ್ ಪ್ರತಿಷ್ಠೆ ಮಾಡಿಕೊಂಡು ಸಾರ್ವಜನಿಕವಾಗಿ ಅನ್ನ ಸಂತರ್ಪಣೆ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧರ್ಮ ಸಭೆಗಳು ನಡೆದುಕೊಂಡು ಯಾವುದೇ ರೀತಿ ಅಡೆತಡೆ ಬಾರದೆ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗವಹಿಸ್ತಾರೋ
ಎಲ್ಲರಿಗೂ ಒಳ್ಳೆಯದಾಗಲಿ, ಅದೇ ರೀತಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಹೀಗೆ ಮಾಡುವಂತಹ ಪ್ರಸನ್ನ ಕಾಲದಲ್ಲಿ ನಾವು ಮಾಡುವಂತಹ ಪ್ರಾರ್ಥನೆಯನ್ನು ಆ ದೇವರುಗಳು, ಸೋಮನಾಥ ದೇವರು, ಅದೇ ರೀತಿ ಮಹಾವಿಷ್ಣು ದೇವರು, ಅದೇ ರೀತಿ ಕಣ್ಣಿಗೆ ಕಾಣುವ ಕಾಣದಂಥ ದೇವರುಗಳನ್ನು ಸ್ವೀಕರಿಸಿಕೊಂಡು ಎಲ್ಲರಿಗೂ ಏಕ ಮನಸ್ಸಿನಲ್ಲಿ ಎಲ್ಲರೂ ಐಕ್ಯಮತ್ಯದಿಂದ ಕೂಡಿಕೊಂಡು ಮಾಡುವಂಥ ಕಾರ್ಯಗಳು ಯಶಸ್ವಿಯಾಗಿ ಒಂದೇ ಮನಸ್ಸಿನಲ್ಲಿ ನಾವು ನಮ್ಮ ಕಾರ್ಯಕ್ರಮವನ್ನು ಚಂದದಲ್ಲಿ ಆ ದೇವರು ನಡೆಸಿಕೊಂಡು ಅಂತೇಳಿ ಮಾಡುವಂಥ ಆ ಮಹಾಪ್ರಾರ್ಥನೆ. ಹರಶಂಭು ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಗಂಧ ನಮೋಸ್ತುತೆ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ವಸುಧಃ ಮಂಗಳಂ ದೇವಪುತ್ರ ಮಂಗಳಂ ಗರುಡಧ್ವಜ. ಮಹಾಪ್ರಾರ್ಥನಾ ಸಮರ್ಪಯಾಮಿ.
ಪುನರುದ್ಧಾರ ಮಾಡಿ ಅದನ್ನು ಸ್ಥಾಪನೆ ಮಾಡುವಂಥ ಈ ಹೊತ್ತಿನಲ್ಲಿ ನಾವೆಲ್ಲ ಊರ ಭಕ್ತರೆಲ್ಲ ಸೇರಿಕೊಂಡು ಪ್ರಾರ್ಥನೆ ಮಾಡುವುದೇನು ಅಂತ ಆ ಸೋಮನಾಥನ ದಯೆಗೆ ಬಂದು ಕೂಡಿ ಕೊಂಡಾಣದಲ್ಲಿರುವ ದೇವದೇವತೆಗಳ ದಯೆ ಆ ಮಹಾವಿಷ್ಣುವೇ ಈ ಸಾರಥ್ಯವನ್ನು ವಹಿಸಿಕೊಂಡು ನಮ್ಮಿಂದ ಏನು ಕೆಲಸ ಆಗಬೇಕಾ ಏನು ಆಗ್ತಾ ಉಂಟಾ ಅದರ ಸಾರಥ್ಯವನ್ನು ಅವರು ವಹಿಸಿಕೊಂಡು ಕೇವಲ ಉಪಾಧಿಗಳನ್ನಾಗಿಸಿ ಅದನ್ನು ನಡೆಸಿಕೊಡ್ತೇವೆ ಅಂತ ಹೇಳಿ ಕಾಲದೇಶ ಪರಿಸ್ಥಿತಿಗೆ ತಕ್ಕವಾಗಿ ನಾವು ಹಾಕಿಕೊಂಡ ಕೆಲಸಗಳು ಯಥಾಪೂರ್ವಕವಾಗಿ ಆಗ್ತಾ ಇಲ್ಲ ಆದರೆ ದೈವ श्रीमन्महागणपतिस्वामी नेगुणः अनुसोभिष्टप्रार्थनां समर्पयामि। ಮಹಾವಿಷ್ಣು ದೇವರನ್ನು ತುಂಬುದಿ ಒಂದು ಅದೇ ರೀತಿ ಗ್ರಾಮದ ದೇವರಾಯನೆಂಚಿನ ಸೋಮನಾಥ ದೇವರನ್ನ ತುಂಬುದಿ ಒಂದು ನಮ್ಮ ದೈವವಾಯನೆಂಚಿನ ಕೊಂಡಾಡದ ಪೀಸಾಮಣಿ ದೇವರನ್ನ ತುಂಬುದಿ ಒಂದು ಧೂಮಾವತಿ ಬಂಟ ಪರಿವಾರ ದೈವದ ಇವಂಜಿ ಗೃಹ ಪ್ರವೇಶಗೂ ಸುರುಕಾದ ಎಲ್ಲ ನಡಪನಂಚಿನ ಗೃಹ ಪ್ರವೇಶಗೂ ಹೊರ ಕಾಣಿಕೆದ ಮೆರವಣಿಗೆನ ಮಲ್ಪುನಪ್ಪ ತಯಾರಿತ್ತು ಆ ಒಂಜಿ ಹೊರ ಕಾಣಿಕೆಗೆ ಬತ್ತನಂಚಿನ ಮಾತ ದೇವಸ್ಥಾನದ ಆಡಳಿತ ಮಂಡಲದ ಮಾತೆರಲ್ಲ ಒಂಜೆ ಪಾತ್ರೆಡು ಸ್ವಾಗತ ಮಲ್ತೊಂದು ಈ ಒಂಜಿ ಹೊರ ಕಾಣಿಕೆಯನ್ನು ಎಂಗ್ಲಿಗೆ ತಾರೈ ದರ್ತದ ಸೋಮೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ನೆಚ್ಚಿನ ರವೀಂದ್ರನಾಥ್ ರೈಕಲು ಆ ಒಂಜಿ ದಾರೆಯಿಂದ ದರ್ತದ ಎಂಗ್ಲಿಗೆ ಚಾಲನೆ ಕೊರಡು ಪಂಡದು ಈಡ ವಿನಮ್ರವಾದ ವಿನಂತಿನ ಮಲ್ತೊಂದುಲ್ಲ ಅವೇ ರೀತಿ ಮಾತೆರಲ್ಲ ಈ ಕಾರ್ಯಕ್ರಮಕ್ಕೂ ಭಾಗಿಯಾಯನೇಕ್ ಧೂಮಾವತಿ ಪರಿವಾರ ಬಂಟ ದೈವದ ಗೃಹ ಪ್ರವೇಶದ ಮಾತ ಸಮಿತಿಯ ಪರವಾದ್ಲ ಹೃತ್ಪೂರ್ವಕ ಸೊಲ್ಮೆಲಿನ ಸಂದೈತ ಮಲ್ತೊಂದು ಒಟ್ಟಿಗೆ ಮಾತಾಡೋಣ ಇದು ನಮ್ಮ ಹೊರ ಕಾಣಿಕೆ ಗೋವಿಂದ ಗೋವಿಂದ